ಇವತ್ತು ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ನಾವು ಏನು ಕನಸನ್ನು ಕಂಡಿದ್ದೇವೆ, ಮಹಾಲಿಂಗೇಶ್ವರ ದೇವರಿಗೆ ಬಂಗಾರದ ಒಂದು ಕವಚವನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನು ಮಾಡಿದ್ದೀವಿ. ಇವತ್ತು ಸುಮಾರು 5 ಜನ ಒಂದೊಂದು ಪವನ್ ಅಂದರೆ 8 ಗ್ರಾಮ್ ಚಿನ್ನದ ಕಾಯಿನ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ರಾಧಾಕೃಷ್ಣ ನಾಯಕ್ ಅವರು, ಭವಾನಿ ಭರತ್ ಕುಮಾರ್ ಅವರು, ವಿನೋದ್ ಕುಮಾರ್ ಅವರು, ಉದಯ್ ಕುಮಾರ್ ಅವರು, ಆನಂತರ ನಮ್ಮ ಈಶ್ವರ ಭಟ್ರವರ ಮಗ ವರುಣ್ ಅವರು, ಮತ್ತು ನಮ್ಮ ಅರ್ಚಕರು ಪ್ರಧಾನ ವಸಂತ ಕೆದಿಲಾರವರು ಕೂಡ ಒಟ್ಟು 5 ಜನ 5 ಪವನ್ ಬಂಗಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಕೂಡ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಅರ್ಪಣೆ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಸುಮಾರು ನಮಗೆ 10 kgಯಷ್ಟು ಬಂಗಾರ ಇನ್ನು ಮುಂದಿನ ದಿವಸಗಳಲ್ಲಿ ಅವಶ್ಯಕತೆ ಇದೆ. ಮಾಧ್ಯಮದ ಮುಖಾಂತರ ಭಕ್ತಾದಿಗಳ ಹತ್ರ ವಿನಂತಿ ಮಾಡಿಕೊಳ್ಳುವಂಥದ್ದು, ದಯಮಾಡಿ ಇದು ಸಿಗುವಂಥ ಒಂದು ಒಳ್ಳೆಯ ಅವಕಾಶ. ಮಹಾಲಿಂಗೇಶ್ವರ ದೇವರು ಏನು ಕವಚವನ್ನು ಬಂಗಾರದ ಕವಚವನ್ನು ಧರಿಸ್ತಾರೆ, ಅದರಲ್ಲಿ ನಮ್ಮ ಕಿರು ಸೇವೆಯನ್ನು ಸೇರಿಸುವಂಥ ಅವಕಾಶ ಮುಂದಿನ ದಿವಸಗಳಲ್ಲಿ ನಿಮಗೆ ಸಿಗುವುದಿಲ್ಲ. ಇವತ್ತು ನಮಗೆ ಅದು ಒಳವು ಬಂದಿದೆ. ನಾನು ಕೂಡ 5 ಪವನು ಚಿನ್ನವನ್ನು ಮುಂದಿನ ದಿವಸದಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ನನ್ನ ವೈಯಕ್ತಿಕ ನೆಲೆಯಲ್ಲಿ 5 ಪವನು ಚಿನ್ನ 8 40 ಗ್ರಾಮ್ 50 ಗ್ರಾಮ್ ಚಿನ್ನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಮಹಾಲಿಂಗೇಶ್ವರ ದೇವರಿಗೆ ಸ್ವರ್ಣ ಕವಚವನ್ನು ಮಾಡಿಸುವ ನಿಟ್ಟಿನಲ್ಲಿ ಇವತ್ತು ತಮ್ಮ 4-5 ದಾನಿಗಳು 5 ಪವನು ಚಿನ್ನವನ್ನು ಕೊಟ್ಟಿರುತ್ತಾರೆ. ಒಂದು ಪವನಿಗೆ ಸಾಧಾರಣ 1,18,500 ರೂಪಾಯಿ ಆಗಿದೆ. ಹಾಗೆ ಇನ್ನು ಹೆಚ್ಚಿನ ದಾನಿಗಳು ಪ್ರತಿ ಮನೆಯಿಂದಲೂ ಸಣ್ಣ ಚಿನ್ನದ ತುಣುಕು, ಸಣ್ಣ ತುಣುಕಾದರೂ ಆಗ್ಬೋದು, 1 ಗ್ರಾಮ್ ಆದರೂ, ಎಷ್ಟು ನೀವು ಕೊಡುವಷ್ಟಾದರೂ ನಿಮ್ಮದಂತ ಹೇಳುವುದು ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ಸೇರಿಲಿ ಅಂತೇಳಿ. ಹಾಗೆ ಇನ್ನು ಜೀರ್ಣೋದ್ಧಾರ ಕೆಲಸವು, ಈ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸವು ಪ್ರಾರಂಭವಾಗಿದೆ. ಎಲ್ಲ ಮನೆಯಿಂದಲೂ ನೀವು ಒಂದು 10,000 ರೂಪಾಯಿ ಆದರೂ ಪ್ರತಿ ಮನೆಯಿಂದಲೂ ಕೊಡಬೇಕಂತೇಳಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾವು ಕೇಳಿಕೊಳ್ಳುತ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.